ಪುತ್ತೂರು ಪರ್ರಡ್ಕ ಪಾಂಗಾಳೆಯಲ್ಲಿರುವ ಶ್ರೀ ಅರಸು ಮುಂಡ್ಯತಾಯ ದೇವಸ್ಥಾನ ಮತ್ತು ಪರಿವಾರ ದೈವಗಳ ನೇಮೋತ್ಸವವು ಜನವರಿ 5ರಂದು ಜರುಗಲಿದೆ ಎಂದು ದೇವಸ್ಥಾನದ ಆಡಳಿತ ಸಮಿತಿ ಅಧ್ಯಕ್ಷ ಸಂಪತ್ ಕುಮಾರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ದೇವಸ್ಥಾನದ ಪ್ರತಿಷ್ಠಾ ಮಹೋತ್ಸವದ ಅಂಗವಾಗಿ ಕೆಮ್ಮಿಂಜಿ ಬ್ರಹ್ಮಶ್ರೀ ಲಕ್ಷ್ಮೀಶ ತಂತ್ರಿಯವರ ನೇತೃತ್ವದಲ್ಲಿ ಬೆಳಗ್ಗೆ ಮಹಾಗಣಪತಿ ಹೋಮ, ನಾಗತಂಬಿಲ ಪಂಚಾಮೃತಾಭಿಷೇಕ, ಶ್ರೀ ದೈವಗಳಿಗೆ ಕಲಶ ತಂಬಿಲ ಸೇವೆ, ಸಾಮೂಹಿಕ ಆಶ್ಲೇಷ ಬಲಿ, ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ ಮತ್ತು ರಾತ್ರಿ ಶ್ರೀ ದೈವಗಳ ನೇಮೋತ್ಸವ ಜರುಗಲಿದೆ ಎಂದ ಅವರು, ಕಾರ್ಣಿಕದ ದೈವಗಳ ಕ್ಷೇತ್ರದಲ್ಲಿ ಕಳೆದ 11 ವರ್ಷದ ಹಿಂದೆ ಶ್ರೀ ಮುಂಡತ್ತಾಯ ದೈವಗಳ ದೈವಸ್ಥಾನ ಮತ್ತು ಪರಿವಾರ ದೈವಗಳ ಹಾಗೂ ನಾಗ ಸನ್ನಿಧಿಯು ಊರಿನ 10 ಸಂಸ್ಥರ ಕೂಡುವಿಕೆಯಿಂದ ಪ್ರತಿಷ್ಠಾ ಬ್ರಹ್ಮಕಲಶ ನೇಮೋತ್ಸವ ಜರುಗಿತು. ಅದೇ ರೀತಿ ನಿರೀಕ್ಷೆಗೂ ಮೀರಿ ಅಭಿವೃದ್ಧಿ ಹೊಂದಿದ ಈ ದೇವಸ್ಥಾನ ಮತ್ತು ಪರಿವಾರ ದೈವಗಳ ನೆಲೆಯು ಕೇರಳ, ಮುಂಬೈ ಮತ್ತು ಪರವೂರಿನ ಭಕ್ತಾದಿಗಳನ್ನು ಆಕರ್ಷಿಸುತ್ತಿದ್ದು, ನೇಮೋತ್ಸವಕ್ಕೆ ಎಲ್ಲರೂ ತಮ್ಮಿಂದಾದ ಸಹಾಯವನ್ನ ವಸ್ತು ರೂಪದಲ್ಲಿ, ಧನ ಕನಕಾದಿಗಳ ರೂಪದಲ್ಲಿ ನೀಡುತ್ತಿದ್ದಾರೆ. ಇತಿಹಾಸದಲ್ಲಿ ಪಾಂಗಳಾಯಿ, ಏಳ್ಮುಡಿ ಬೈಲು, ಪಾದೆಗದ್ದೆ ಹಾಗೂ ಶ್ರೀ ಮುತ್ತಪ್ಪ ಪೂಜಾರಿ ಗದ್ದೆಯಲ್ಲಿ ನೇಮೋತ್ಸವ ನಡೆಯುತ್ತಿದ್ದು, ಈಗ ಪಾಂಗಳಾಯಿ ಅರಸು ಮುಂಡ್ಯತಾಯ ದೈವದ ರಾಜಾಂಗಣದಲ್ಲೇ ನೇಮ ನಡೆಯುತ್ತಿದೆ ಎಂದು ಅವರು ಹೇಳಿದರು. ಈಗಾಗಲೇ ಮೂಲಭೂತ ಸೌಕರ್ಯಗಳಾದ ಸ್ನಾನಗೃಹ, ಶೌಚಾಲಯವನ್ನು ಊರಿನ 10 ಸಂಸ್ಥರ ಸಹಕಾರದಿಂದ ಮಾಡಿದ್ದು, ದಾನಿಗಳ ಸಹಕಾರದಿಂದ ಈಗಲೇ ಸುಮಾರು 20 ಲಕ್ಷ ವೆಚ್ಚದ ಕಚೇರಿ, ಉಗ್ರಾಣ, ಪಾಕಶಾಲೆ ಇತ್ಯಾದಿ ಕಾಮಗಾರಿ ಈಗಾಗಲೇ ಪೂರ್ಣಗೊಂಡು ಲೋಕಾರ್ಪಣೆಗೊಂಡಿರುತ್ತದೆ. ಪ್ರಸ್ತುತ 2018-19 ಸಾಲಿನಲ್ಲಿ ಅನ್ನದಾನ ಮಾಡುವವರೇ ಜಾಗ ಖರೀದಿಸುವವರೇ ಊರಿನ 10 ಸಂಸ್ಥರ ಮತ್ತು ಸಮಿತಿ ಸದಸ್ಯರು ತೀರ್ಮಾನಿಸಿದ್ದು, ಈ ಪ್ರಯುಕ್ತ ಸುಮಾರು 30 ಲಕ್ಷ ಅಂದಾಜು ಮೊತ್ತದ ಹಣದ ಅಗತ್ಯತೆ ಇದ್ದು, ಎಲ್ಲ ಸಮಸ್ತ ಭಕ್ತಾಭಿಮಾನಿಗಳ ಹಾಗೂ ಸಹಕಾರದಿಂದ ಈ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸುವಲ್ಲಿ ನಮಗೆ ವಿಶ್ವಾಸವಿದೆ. ಹಾಗೂ ತಾರೀಕು 26/12/2018 ಬುಧವಾರ ಪುತ್ತೂರು ಮುಖ್ಯ ರಸ್ತೆಯಲ್ಲಿ ಆಮಂತ್ರಣ ಪತ್ರ ವಿತರಣೆ ಮಾಡಲಿದ್ದು, ಈ ಎಲ್ಲ ಕಾರ್ಯಕ್ರಮಗಳು ನೇಮೋತ್ಸವ ಸಮೇತ ಎಲ್ಲ ಕಾರ್ಯಕ್ರಮಕ್ಕೆ ಭಗವಂತರು ಮತ್ತು ಸಾರ್ವಜನಿಕರು ಕೈಜೋಡಿಸಬೇಕಾಗಿ ನಾವು ಮುಂದಾಯ್ತಾ ಸಮಿತಿ ಪರವಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿಯ ಪ್ರಧಾನ ಕಾರ್ಯದರ್ಶಿ ವಿನಯ್ ಭಂಡಾರಿ, ಖಜಾಂಚಿ ಸೂರಪ್ಪಗೌಡ, ಉಪಾಧ್ಯಕ್ಷ ತಾರನಾಥ್ ರೈ ಪಿ, ಉತ್ಸವ ಸಮಿತಿಯ ಜೊತೆ ಕಾರ್ಯದರ್ಶಿ ನಿತ್ಯಾನಂದಾಚಾರ್ಯ, ನಗರಸಭಾ ಸದಸ್ಯೆ ವಿದ್ಯಾರ್ ಗೌರಿ, ಪುರುಷೋತ್ತಮ ನಾಯಕ, ವಾಸು ಪೂಜಾರಿ ಉಪಸ್ಥಿತರಿದ್ದರು. ಅನಿಶ್ ಕುಮಾರ್, ವಿ4 ನ್ಯೂಸ್ 24/7 ಪುತ್ತೂರು.